ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ಮೋರ್ ದ್ಯಾನ್ ಗ್ರಾಸ್ ನಮ್ಮದು ದಾಟಿದೆ. ಸುಚಿತ್ರದಲ್ಲಿ ಬರೀ ಸುಚಿತ್ರ ಆ್ಯಂಡ್ ಪ್ರಭಾತಲ್ಲೇ 2 ಥಿಯೇಟ್ರಲ್ಲಿ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸದ್ಯ ಮಂಗಳೂರಿನಲ್ಲಿ ಜಾತ್ರೆ ನಡೀತಾ ಇದೆ ಅಂತ ಹೇಳ್ಬೋದು. ಯಾವ ಜಾತ್ರೆ ಅಂತ ಹೇಳಿದ್ರೆ ದಸರಾ ಜಸ್ಟ್ ಮುಗಿದು ಕಾಂತಾರದ ಜಾತ್ರೆ ನಡೀತಾ ಇದೆ. ಸದ್ಯ ಇವತ್ತಿಗೆ 10ನೇ ದಿನ. ಸದ್ಯ ನಾನು ಇವಾಗ ಸುಚಿತ್ರ ಚಿತ್ರಮಂದಿರದಲ್ಲಿದ್ದೀನಿ. ಮಂಗಳೂರಿನ ಮಲ್ಟಿಪ್ಲೆಕ್ಸ್ ಕ್ವಾಲಿಟಿಯಲ್ಲಿ ಒಂದು ಸಿಂಗಲ್ ಸ್ಕ್ರೀನ್, ಬಹುಶಃ 4K ಆಗಿರ್ಬೋದು, ಅಟ್ಮಾಸ್, ಡಾಲ್ಬಿ ಸೌಂಡ್ ಇರುವಂತಹ ಒಂದು ಚಿತ್ರಮಂದಿರ. ಈ ಚಿತ್ರಮಂದಿರದ ಪ್ರದರ್ಶಕರು ಹಾಗೆಯೇ ಕನ್ನಡ ಸಿನಿಮಾಗಳ ವಿತರಕರಾದಂತಹ ಧೀರಜ್ ಫಿಲಮ್ಸ್ನ ಧೀರಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಕಾಂತಾರ ಸಿನಿಮಾದ ಕಲೆಕ್ಷನ್ ಹೇಗೆ ನಡೀತಾ ಇದೆ, ಮಂಗಳೂರಿನಲ್ಲಿ ಪ್ರತಿದಿನ ಪ್ರತಿ ಶೋ ಹೌಸ್ಫುಲ್ ಆಗ್ತಾ ಇದೆ. ಸೊ ಅವರ ಮಾತುಗಳಲ್ಲೇ ಕೇಳೋಣ. ಮೊದಲನೇದಾಗಿ ಧೀರಜ್ ಅವರೇ ನಮಸ್ತೆ. ನಮಸ್ತೆ ಸರ್, ಕಾಂತಾರ ಹಬ್ಬನೇ ನಡೀತಾ ಇದೆ. ನಾವು ಡೇ 1 ನೋಡ್ತಾ ಇದ್ದೀವಿ. ಸುಚಿತ್ರದ ಪ್ರತಿದಿನದ ಪ್ರತಿ ಶೋಗಳು ಹೌಸ್ಫುಲ್ ಆಗ್ತಾ ಇದೆ. ಯಾವ ಥರ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಕ್ರೌಡನ್ನು? ಭಾಳ ಕಷ್ಟ ಆಗ್ತದೆ, ಯಾಕಂದರೆ 10 ಶೋ ಹೌಸ್ಫುಲ್ ಹೋಗ್ತಾರೆ. ಸೊ ಒಂದು ಕೆಪಾಸಿಟಿ 2 ಥಿಯೇಟ್ರಿಂದ ಸೇರಿಬಿಟ್ಟು ನಮ್ಮ 1300 ಇದೆ. ಸೊ ಒಂದು ಇಯರ್ಲಿ ನಮ್ಗೆ ಡೈಲಿ 13,000 ಅಡ್ಮಿಟ್ಸ್ ಬರ್ತಾರೆ. ಸೊ ಇದುವರೆಗೂ ಆಲ್ಮೋಸ್ಟ್ 80-90,000 ಅಡ್ಮಿಟ್ಸ್ ಕ್ರಾಸ್ ಆಗಿದೆ. ಸೊ ಪಾರ್ಕಿಂಗ್ ಆಗಿರ್ಬೋದು, ಏನಾಗುತ್ತೋ ಎಲ್ಲ ಅಕಾಮಡೇಟ್ ಮಾಡ್ತಾಯಿದ್ದೀವಿ. ಸ್ಟಾಫ್ ಅಂತೂ 24/7 ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಜನನೂ ಹಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಡೀತಾರೆ ಸರ್, ತುಂಬ ದೊಡ್ಡ ಜಾತ್ರೆ ನಡೀತಾರೆ. ದಸರಾ ಅಲ್ಲಿ ನಡೀತಾ ಇದೆಯೋ ಇಲ್ಲ ನಮ್ಮ ಥಿಯೇಟ್ರಲ್ಲಿ ನಡೀತಾ ಇದೆಯೋ ನಮ್ಗೆ ಅರ್ಥ ಆಗ್ತದೆ. ಬಟ್ ತುಂಬ ಇಮೆನ್ಸಿವ್ ರೆಸ್ಪಾನ್ಸ್ ಇದೆ. ಸೊ ತಾವು ಸಾಕಷ್ಟು ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದವರು, ಒಂದು ಮಂಗಳೂರಿಗೆ ಸಂಬಂಧಪಟ್ಟಂಥ ಒಂದು ಕಲ್ಚರ್ ಸಿನಿಮಾ ಈ ಲೆವೆಲಲ್ಲಿ ಕಲೆಕ್ಷನ್ ಮಾಡುತ್ತೆ ಅಂತ ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ತಾವು ಅಂದ್ಕೊಂಡಿದ್ರ? ಇಲ್ಲ, ಯಾರೂ ಸಹ ಈ ಥರ ಬಯಸಿರಲಿಲ್ಲ. ಇದು ಬರೀ ಮಂಗಳೂರು ಅಲ್ಲ, ಇಲ್ಲ ಬರೀ ಕರ್ನಾಟಕ ಅಲ್ಲ, ವರ್ಲ್ಡ್ ವೈಡ್ ಕನ್ನಡ ಸಿನಿಮಾ ರೆಕಗ್ನೈಸ್ ಮಾಡ್ತಾರೆ. ಸೊ ಇದೊಂಥರ ನಮಗೆ ಹೆಮ್ಮೆ ತರುವ ವಿಷಯ. ಸೊ ಅದಕ್ಕೆ ನಾನು ಹೊಂಬಾಳೆ ಫಿಲಮ್ಸ್ ಆಗಿರ್ಬೋದು, ಇಲ್ಲ ರಿಷಬ್ ಅವ್ರಿಗಾಗಿರ್ಬೋದು, ನಾವು ಕನ್ನಡಿಗರು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನಾವು ಸಾಲದು ಅಂತ ಹೇಳ್ತೀನಿ. ಈಗ ಸಾಕಷ್ಟು ಸಿನಿಮಾಗಳನ್ನು ತಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ. ಇಂಥ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಬಂದಾಗ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಷನ್ ಆಗಿದ್ದರೆ ಒಳ್ಳೇದಿತ್ತು ಅಂತ ಅನ್ನಿಸ್ತಾ ನಿಮಗೆ? ಸರ್, ಖಂಡಿತ ಒಳ್ಳೆ ಸಿನಿಮಾ ಯಾರೇ ವಿತರಕರು ಮಾಡಿದ್ರು ಈ ಥರ ಸಕ್ಸಸ್ ಸಿಗಬೇಕು ಅಂತ ನಾನು ಬಯಸ್ತೀನಿ. ಯಾರೇ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಇಂಥ ಸಕ್ಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೂ ಬರಬೇಕು. ಸೊ ಅದೊಂದು ನನ್ನ ಅನಿಸಿಕೆ ಅಷ್ಟೇ. ಸೊ ನೀವು ಚಿತ್ರಮಂದಿರ ತುಂಬ ಚೆನ್ನಾಗಿ ರಿನೋವೇಟ್ ಇದು ಮಾಡಿದ್ದೀರಾ ಆಲ್ರೆಡಿ. ದಸರಾಕ್ಕಾಗಿರ್ಬೋದು, ಕಾಂತಾರ ಹಬ್ಬ ಅಂತಾನೆ ಆಲ್ರೆಡಿ ಬಿಗ್ಗೆಸ್ಟ್ ಕಟೌಟ್ ಸುಚಿತ್ರ ಚಿತ್ರಮಂದಿರದ ಮುಂದೆ ಇದೆ. ಈಗ ಮಲ್ಟಿಪ್ಲೆಕ್ಸಿಗೆ ಹೋದವರು ಕೆಲವರಿಗೆ ಟಿಕೆಟ್ ಪ್ರೈಸಲ್ಲಿ ಜಾಸ್ತಿ ಅಂತ ಹೇಳಿದಾಗ ತಾವಿಲ್ಲಿ 120, 150, 180 ರುಪೀಸಲ್ಲಿ ಸಿನಿಮಾ ತೋರಿಸ್ತಾ ಇದ್ದೀರಾ. ಪಬ್ಲಿಕ್ ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ಸರ್, ಖಂಡಿತ ಪಬ್ಲಿಕ್ ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ನಮ್ಮ ಇದರಲ್ಲಿ. ಯಾಕಂದರೆ ನಾವು 4K ಲೇಸರ್ ಅಟ್ಮಾಸು ಒನ್ ಆಫ್ ದ ಫಸ್ಟ್ ಇನ್ ಏಷ್ಯಾ ನಾವು 4-ವೇ ಸ್ಟೇಜ್ ಸ್ಪೀಕರ್ ಹಾಕ್ತೀವಿ. ಯಾವುದೇ ಇಂಡಿಯಲ್ಲಿ ನೀವು ಹೋದ್ರೂ ಈ 4-ವೇ ಸ್ಟೇಜ್ ಸ್ಪೀಕರ್ ಎಲ್ಲೂ ಇಲ್ಲ. ಸೊ ವಿ ಆರ್ ಒನ್ ಆಫ್ ದ ಫಸ್ಟ್ ಇನ್ ಏಷ್ಯಾ ಟು ಅಡಾಪ್ಟ್ ಡಾಲ್ಬಿ DLS ಆ್ಯಂಡ್ 4-ವೇ ಸ್ಟೇಜ್ ಸ್ಪೀಕರ್. ಅದು ಮಂಗಳೂರಲ್ಲಿರೋದು ನಮಗೊಂದು ಹೆಮ್ಮೆಯ ವಿಷಯ. ಸೊ ಅದರಿಂದ ಜನ ಖುಷಿ ಪಡ್ತಾರೆ. ನಾವು ಅದನ್ನು ಬಿಟ್ಟು ಬರೀ ಟಿಕೆಟ್ ಪ್ರೈಸಸ್ ತೊಗೋತೀವಿ. ಕ್ಯಾಂಟೀನ್ ಆಗಿರ್ಬೋದು, ಪಾರ್ಕಿಂಗ್ ಬಂದ್ಬಿಟ್ಟು ಫ್ರೀ ಮಾಡಿದ್ದೀವಿ. ಕ್ಯಾಂಟೀನಲ್ಲಿ ಬಂದ್ಬಿಟ್ಟು ನಿಮಗೆಲ್ಲ MRP ರೇಟ್ಸ್ ಇದೆ. ಮೊದಲು ನಾವು MRP ರೇಟಿಗೆ ಕೊಟ್ಕೊಂಡ್ಬಂದಿದ್ದೀವಿ. ನಾವು ಬೇರೆಯವ್ರ ಥರ 100, 200 ಇಲ್ಲ 500 ರುಪೀಸ್ ನಾವು ಚಾರ್ಜ್ ಮಾಡಲ್ಲ. ಸೊ ಏನು MRP ಇದೆ, ವಾಟರ್ ಬಾಟಲ್ಸ್ ಆಗಿರ್ಬೋದು, ಆಮೇಲೆ ಪೆಪ್ಸಿ, ಕೋಕ್ ಆಗಿರ್ಬೋದು, ಇಲ್ಲ ಪಾಪ್ಕಾರ್ನ್, ಎಲ್ಲ ಅಫೋರ್ಡಬಲ್ ಪ್ರೈಸಸಲ್ಲಿ ಕೊಡ್ತಾ ಇದ್ದೀವಿ. ಪಾರ್ಕಿಂಗ್ ಕಂಪ್ಲೀಟ್ಲಿ ಫ್ರೀ ಇದೆ ಸರ್. ಸೊ ಡೇ 1 ಪ್ರತಿ ಶೋ ಕೂಡ ಹೌಸ್ಫುಲ್ ಹೋಗ್ತಾ ಇದೆ. ತಾವು ಸಿನಿಮಾ ನೋಡಿದ್ರೆ ಹೆಂಗೆ ಅನ್ನಿಸ್ತು? ಸರ್, ನಾನು 1 ವೀಕಿಂದ ನೋಡೋಕ್ಕಾಗಿಲ್ಲ. ಸೊ ನಿನ್ನೆ ನನ್ನ ಫ್ರೆಂಡ್ಸ್ ಬೆಂಗಳೂರಿಂದ ಬಂದಿದ್ದರು. ಸೊ ಹಂಗೆ ಅವ್ರು ಬಂದಾಗ ಅವರು ಇಲ್ಲೇ ನೋಡಬೇಕು ಅಂತ ಬಂದಿದ್ದರು. ಸೊ ಅವ್ರ ಜೊತೆ ಕೂತ್ಕೊಂಡು ನೋಡಿದೆ. ಸೊ ಮಧ್ಯದಲ್ಲಿ 1-2 ಕಡೆ ಬ್ರೇಕ್ ಆಯಿತು. ಸೊ ಇವತ್ತು ತಿರ್ಗಾ ಒಂದು ನೈಟ್ ಇಲ್ಲ, ನಾನು ನಾಳೆ ಬೆಳಗ್ಗೆ ಮತ್ತೆ ನೋಡೋಣ ಅಂತ ಇದ್ದೀನಿ ಸರ್. ಸೊ ಸಾಕಷ್ಟು ಜನರಿಗೆ ಕಾಂತಾರ ಸಿನಿಮಾ ಎಷ್ಟು ಕಲೆಕ್ಟ್ ಮಾಡಿರ್ಬೋದು, ಯಾವ ರೇಂಜಲ್ಲಿ ಕಲೆಕ್ಷನ್ ತೊಗೊಂಡಿದೆ, ಎಷ್ಟು ದಾಖಲೆ ಮಾಡಿದೆ, ಆ ಒಂದು ಮಾತುಗಳೇ ಕೇಳಿ ಬರ್ತಾ ಇದೆ. ಸೊ ಮಂಗಳೂರಿನ ಸುಚಿತ್ರ ಚಿತ್ರಮಂದಿರದಲ್ಲಿ ಯಾವ ಥರ ಕಲೆಕ್ಷನ್ ಹೋಗ್ತಾ ಇದೆ, ಎಷ್ಟು ಕಲೆಕ್ಟ್ ಆಗಿರ್ಬೋದು ಒಂದು ಅಂದಾಜು ಲೆಕ್ಕದಲ್ಲಿ? ಭಾಳ ಕಷ್ಟ ಆಗ್ತಾಯಿದೆ, ಯಾಕಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ಮೋರ್ ದ್ಯಾನ್ 50 lakhs ಗ್ರಾಸ್ ನಮ್ಮದು ದಾಟಿದೆ. ಸುಚಿತ್ರದಲ್ಲಿ ಬರೀ ಸುಚಿತ್ರ ಆ್ಯಂಡ್ ಪ್ರಭಾತಲ್ಲೇ 2 ಥಿಯೇಟ್ರಲ್ಲಿ 50 lakhs ಗ್ರಾಸ್ ಆಗಿದೆ. ಅದು ಈ ಟಿಕೆಟ್ ಪ್ರೈಸಿಂಗಲ್ಲಿ ನಾವು ಯಾವುದೇ ಥರ ಹೈಕ್ ಮಾಡಿಲ್ಲ ಟಿಕೆಟ್ ಪ್ರೈಸಸ್. ಸೊ ಈ ಪ್ರೈಸಸಲ್ಲೇ ನಮಗೆ ಇಷ್ಟು ದಾಟಿದೆ ಸರ್ ಫಸ್ಟ್ ವೀಕೆ. ಸೊ ಚಿತ್ರ ತಂಡದವರು ಇವಾಗ ಪ್ಯಾನ್ ಇಂಡಿಯಾ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಇವತ್ತು ನೀವು ನೋಡಿರ್ಬೋದು, ಹಿಂದಿಯಲ್ಲಿ ಹಾಗೆಯೇ ಬೇರೆ ಲ್ಯಾಂಗ್ವೇಜಲ್ಲಿ ಟ್ರೈಲರ್ ಬಿಟ್ಟಿದ್ದಾರೆ. ಸೊ ನಮ್ಮ ಮಂಗಳೂರಿನಲ್ಲಿ ಕನ್ನಡ ಭಾಷೆಯಲ್ಲಿ ಮಾತ್ರ ಸಿನಿಮಾ ಓಡುತ್ತಾ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಹಾಕ್ತೀರಾ, ಏನಾದರೂ ಇದೆಯಾ ಅಪ್ಡೇಟ್ಸ್? ಇಲ್ಲ, ಒರಿಜಿನಲ್ ಲ್ಯಾಂಗ್ವೇಜ್ ಏನಿದೆ ಅದನ್ನೇ ನಾವು ಇಲ್ಲಿ ಹಾಕೋದು. ಸೊ ತಮಿಳ್ ಆಗಿರ್ಬೋದು, ಇಲ್ಲ ಹಿಂದಿ ಆಗಿರ್ಬೋದು, ಡಬ್ಡ್ ವರ್ಷನ್ಸು ಇಲ್ಲಿ ಇಲ್ಲಿ ನೇಟಿವಿಟಿ ಆಗಿಬಿಟ್ಟು ಅವ್ರ ಲ್ಯಾಂಗ್ವೇಜಲ್ಲಿ ಕೊಡೋ ಕರ್ತವ್ಯ ನಮ್ಮದು. ಸೊ ಬಟ್ ಅದರ್ ಲ್ಯಾಂಗ್ವೇಜ್ ನಾವು ಇವಾಗ ಸದ್ಯಕ್ಕೆ ಹಾಕಲ್ಲ ಸರ್ ಕಾಂತಾರ.
ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಇವಾಗ ನಾವು ಜಸ್ಟ್ ರಿವ್ಯೂ ತೊಗೊಂಡ್ವಿ, ಕುಂದಾಪುರದಿಂದ ಮಂಗಳೂರಿಗೆ ಸಿನಿಮಾ ನೋಡ್ಲಿಕ್ಕೆ ಜನ ಬರ್ತಾ ಇದ್ದಾರೆ. ಫೈನಲ್ ಆಗಿ ವೀಕ್ಷಕರಿಗೆ ಅಷ್ಟು ಹಾಗೆಯೇ ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಂಥ ತಂಡಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಮೊದಲನೇದಾಗಿ ರಿಷಬ್ ಶೆಟ್ಟಿ ಅವ್ರಿಗೆ ಮತ್ತು ಹೊಂಬಾಳೆ ಫಿಲಮ್ಸ್ ಆಗಿರ್ಬೋದು, KRG ಕಾರ್ತಿಗೌಡ್ರು ಆಗಿರ್ಬೋದು, ಜಯಣ್ಣ ಅವ್ರು ಆಗಿರ್ಬೋದು, ಎಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಂಥ ಸಕ್ಸಸ್ ಕೊಟ್ಟಿರೋದು ತುಂಬ ಖುಷಿ ತಂದಿದೆ. ಸೊ ಈ ಥರದೇ ಇನ್ನೂ ಮತ್ತೊಮ್ಮೆ ಸಿನಿಮಾ ಕೊಡ್ತಾಯಿರಿ, ಕೊಟ್ಟಿದ್ದೀರ ಆಗಲೇ ಆಲ್ರೆಡಿ KGF ಕೊಟ್ಟಿರೋ, ತುಂಬ ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟಿದ್ದೀರ, ಈ ಥರ ಹಿಂಗೆ ಬರ್ತಾ ಇರಲಿ ನಿಮ್ಮ ಸಂಸ್ಥೆಯಿಂದ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಸೊ ಸಿನಿಮಾ ನಿಮ್ಮಲ್ಲಿ ಪ್ರತಿ ಶೋ ಹೌಸ್ಫುಲ್ ಹೋಗ್ತಾ ಇದೆ. ಏನಾದರೂ ಚಿತ್ರತಂಡದವರನ್ನು ನಿಮ್ಮ ಚಿತ್ರಮಂದಿರಕ್ಕೆ ಕರೆಯುವಂಥ ಪ್ಲ್ಯಾನ್ ಇದೆಯಾ ಸರ್? ಸರ್ ಖಂಡಿತ ಚಿತ್ರಮಂದಿರ ತಂಡ ಕರೆಯೋ ಪ್ಲ್ಯಾನ್ ಇತ್ತು. ಮೊನ್ನೆ ಆಲ್ರೆಡಿ ಅವ್ರು ಇಲ್ಲಿ ಮಂಗಳೂರು ಒಂದು ರೌಂಡ್ಸ್ ಬಂದಿದ್ದರು. ಸೊ ಇಲ್ಲಿ ಹೆಂಗಂದ್ರೆ ನಮಗೆ ಇಲ್ಲಿ ಕ್ರೌಡ್ ತಡೆಯೋಕ್ಕಾಗಿ ಅವ್ರು ಬಂದರೆ ಎಲ್ಲಿಂದ ನಾವು ಫೋರ್ಸ್ ಕರ್ಕೊಂಬರೋದು, ಎಲ್ಲಿಂದ ತಡೆಯೋದು? ಮಲ್ಟಿಪ್ಲೆಕ್ಸ್ ಹೋದಾಗ 100-200 ಕೆಪಾಸಿಟಿ ಇರುತ್ತೆ, ನಾವು ಒಂದು 23 ಜನ ನಿಂತ್ಕೊಂಡು ನಾವು ತಡಿಬೋದು. ಬಟ್ ಇಲ್ಲಿ 1,500 ಪೀಪಲ್ ಒಳಗೆ ಕೂತಿರ್ತಾರೆ, ಪ್ಲಸ್ 1,500 ಜನ ಆಚೆ ಕೂತಿರ್ತಾರೆ. ಸೊ ಅವ್ರನ್ನ ನಾವು ಅಕಾಮಡೇಟ್ ಮಾಡಿ ಇದನ್ನು ನೋಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಸೊ ಲಾಸ್ಟ್ ಮೂಮೆಂಟು ಪ್ಲ್ಯಾನ್ಸ್ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇಲ್ಲಿ ವಿಸಿಟ್ನ. ನಮಗಂತೂ ನಿಜವಾಗ್ಲೂ ಖುಷಿ ಆಯಿತು ಸರ್. ಒಬ್ಬ ಸಿನಿಮಾದ ಎಕ್ಸಿಬಿಟರ್ ಆಗಿ, ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಹಾಗೂ ನಿಮ್ಮ ತಂದೆಯವರು ಕೂಡ ಇಲ್ಲಿ ಬಂದು ಆಲ್ರೆಡಿ ನೀವು 1 ವಾರದಿಂದ ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ಆಲ್ರೆಡಿ ನಾವು ಕೆಳಗಡೆ ನೋಡಿದ್ವಿ, ಅವರು ನಾರ್ಮಲ್ ಪಬ್ಲಿಕ್ ಥರ ಪಾರ್ಕಿಂಗಲ್ಲಿ ಜನಗಳನ್ನು ಆಚೆ ಹೋಗಿ ಈಚೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸದ್ಯ ಸುಚಿತ್ರ ಹಾಗೂ ಪ್ರಭಾತ್ ಚಿತ್ರಮಂದಿರದಲ್ಲಿ 50 ಲಕ್ಷ ಕಲೆಕ್ಷನ್ ದಾಟಿದೆ ಅಂತ ಅವರು ಆಲ್ರೆಡಿ ಹೇಳಿದ್ದಾರೆ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಹೋಗುವಷ್ಟಿಗೆ 25 ಕೋಟಿಗೂ ಜಾಸ್ತಿ ಕಲೆಕ್ಷನ್ ಮಾಡಲಿ ಅಂತ. ಸರ್ ನೀವೇನು ಹೇಳ್ತೀರಾ? ಅಂದಾಜು ಎಷ್ಟು ಕಲೆಕ್ಷನ್ ಮಾಡ್ಬೋದು ಈ ಸಿನಿಮಾ? ಏನು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದು ಜನರ ಮೇಲೆ ಬಿಟ್ಟಿರೋದು. ಸೊ ಎಷ್ಟು ದಿವಸ ಹೋಗುತ್ತೋ ನನಗೆ ಗೊತ್ತಿರಂಗೆ ಮಿನಿಮಮ್ 50 to 100 ಡೇಸ್ ಅಂತೂ ಹೋಗೋದು ಗ್ಯಾರಂಟಿ. ಸೊ ಭಾಳ ದಿವಸ ಆಯಿತು 50-100 ಡೇಸ್ ಹೋಗದೆ ಚಿತ್ರ ಇದನ್ನು. ಸೊ ನಂಗೆ ಗೊತ್ತಿರಂಗೆ ಇದು OTT ಬಂದರೂ ನಮಗೇನು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ, ಯಾಕಂದರೆ ಅಷ್ಟು ಜನ ಇಲ್ಲಿ ಇಷ್ಟಪಟ್ಟು ಬರ್ತಾ ಇದ್ದಾರೆ. ಸೊ ರಿಪೀಟ್ ಆಡಿಯನ್ಸು ನಮಗಿದ್ದಾರೆ. ಇನ್ನು ಪ್ಲೆಕ್ಸಲ್ಲಿ ಹೋಗಿ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ನೋಡ್ಕೊಂಬಂದಿದ್ದೀವಿ, ನಮ್ಗೆ ಆ ಸೌಂಡ್ ಎಫೆಕ್ಟ್ಸ್ ನಮ್ಗೆ ಇಷ್ಟ ಆಗ್ತಾಯಿಲ್ಲ, ಇಲ್ಲಿ ಬರ್ತೀವಿ ಅಂದ್ಬಿಟ್ಟು ಇಲ್ಲಿ ಬಂದು ಅಟ್ಮಾಸ್ ಎಫೆಕ್ಟ್ಸ್ ಆಗಿರ್ಬೋದು, ಆಮೇಲೆ ಲೇಸರ್ ಪ್ರೊಜೆಕ್ಷನ್ ಆಗಿರ್ಬೋದು ಭಾಳ ಇಷ್ಟಪಡ್ತಾರೆ. ಅದು ನಮಗೆ ಖುಷಿ ತರ್ತಾ ಇರೋ ವಿಷಯ. ಅದು ಬಿಟ್ಟು ಎಲ್ಲ ಸರೌಂಡಿಂಗ್ ಏರಿಯಾಸ್, ಪುತ್ತೂರು ಆ ಕಡೆ, ಸಕಲೇಶ್ಪುರ ಆ ಕಡೆಯಿಂದೆಲ್ಲ ಜನ ಬರ್ತಾ ಇದ್ದಾರೆ. ಕುಂದಾಪುರ ಆ ಕಡೆ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಇಲ್ಲ ಸರೌಂಡಿಂಗ್ ಮಲ್ಪೆ ಆ ಕಡೆಯಿಂದ ಎಲ್ಲ ಬಂದು ಇಲ್ಲಿಗೆ ನಮ್ಮನ್ನ ನೋಡ್ಕೊಂಡು ಹೋಗ್ತಾರೆ. ಇನ್ನೂ ಭಾಳಷ್ಟು ಜನ ಬೆಂಗಳೂರಿಂದ, ಹಾಸನ, ಮೈಸೂರೆಲ್ಲ ದಸರಾಗೆ ಬಂದಿರೋಲ್ಲ ತುಂಬ ಜನ ಇಲ್ಲಿ ಬಂದು ಫಿಲಮ್ ನೋಡ್ಕೊಂಡು ಹೋಗಿದ್ದಾರೆ. ನಮಗದು ಭಾಳ ಖುಷಿ ತರ್ತಾ ಇದೆ ಸರಿ. ಸೊ ಇದಿಷ್ಟು ನಮ್ಮ ಮಂಗಳೂರಿನ ಸುಚಿತ್ರ ಚಿತ್ರಮಂದಿರದ ಎಕ್ಸಿಬಿಟರ್ ಹಾಗೆಯೇ ವಿತರಕರಾಗಿರುವಂತಹ ನಮ್ಮ ಧೀರಜ್ ಫಿಲ್ಮ್ಸ್ ಅವರ ಮಾತಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಕಾಂತಾರ ಸಿನಿಮಾದ ಪ್ರತಿಯೊಂದು ಅಪ್ಡೇಟನ್ನು ನಾವು ಬೊಂಬಾಟ್ ಸಿನಿಮಾದಲ್ಲಿ ಕೊಡ್ತಾ ಇರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.